ಇನ್ನು ತಲೆ ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು, ಮರದ ತುದಿಯಲ್ಲಿ ಚಿಗುರು ಹುಟ್ಟುವುದಾ? ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು. ಎಲ್ಲಾದ್ರೂ ಹುಟ್ಟಿದ್ದಲ್ಲ, ಹುಟ್ಲಿ ಬಿಡಿ. ಅಪ್ಪನ ಹೊಟ್ಟೆಯಲ್ಲಿ ಅಮ್ಮ ಹುಟ್ಟಿತು, ಅಮ್ಮನ ಹೊಟ್ಟೆಯಲ್ಲಿ ನಾ ಹುಟ್ಟಿದ. ಇನ್ನು ತಲೆ ಮತ್ತೆ ಅಪ್ಪನ ಹೊಟ್ಟೆಲಿ ಅಮ್ಮ ಹುಟ್ಟಿದ, ಮತ್ತೆ ಎಲ್ಲಿ? ಅಮ್ಮನ ಹೊಟ್ಟೆಲಿ ನೀವು ಹುಟ್ಟಿದ್ದೇನೆ. ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಹಾ. ಯಾಕೆ ಅಮ್ಮನ ಹೊಟ್ಟೆಯಲ್ಲಿ ನಮ್ಮ ಹಾ. ಕೃಷ್ಣಯ್ಯ ಹುಟ್ಟಿದ? ಹಾ. ನಮ್ಮ ಕೃಷ್ಣ ಯಾರ ಹೊಟ್ಟೆಲಿ? ದೇವಕಿ ಅಮ್ಮ. ದ್ಯಾವಕಿ ಅಲ್ಲ, ದೇವಕಿ. ಹಾ. ದೇವಕಿ ಅಮ್ಮನ ಹೊಟ್ಟೆಯಲ್ಲಿ ಕೃಷ್ಣಯ್ಯ ಹುಟ್ಟಿದ. ಹಾ. ಕೃಷ್ಣಯ್ಯ ಹುಟ್ಟಿದ ಮೇಲೆ ಬರಡಾದ ಹುಲ್ಲುಗಾವಲೆಲ್ಲ ಹಸನಾಯ್ತು. ಈ ದನ ಹಾಕದ ಕರುಗಳೇ ಇಲ್ಲ, ಗೊತ್ತುಂಟಾ? ದನ ಹಾಕದ ಕರುವಿಲ್ಲ. ಹಾ. ಹೇಗದು? ಅದು ದನ ಹಾಕದ ಕರು ತಪ್ಪಾಯ್ತಾ? ದನ ಹಾಕದ ಕರು ಅಲ್ಲ, ಮತ್ತೆ ಹೇಗದು? ಹಾ. ಕರು ಹಾಕದ ದನ. ದನಗಳಿಲ್ಲ. ಹಾ. ಮತ್ತೆ ಮದುವೆ ಆಗದಿದ್ದವರಿಗೆಲ್ಲ ಮದುವೆ ಇದ್ದ, ಹಾ. ಮಕ್ಕಳಾಗದಿದ್ದವರಿಗೆಲ್ಲ ಮಕ್ಕಳ ಇದ್ದ. ಹಾ. ನಮ್ಮ ಊರೇ ಕೃಷ್ಣಯ್ಯ ಹುಟ್ಟಿದ ಮೇಲೆ ಪಾವನವಾಯಿತು. ಹಾ. ಅದಕ್ಕೆ ಕೃಷ್ಣಯ್ಯನನ್ನು ನೋಡಿ ನಮ್ಮ ಜನಗಳೆಲ್ಲ ಹೇಳುವುದು, ಅವ ವಡಪ್ಪಾವ್ ಪುರುಷ. ಆ ವಡಪ್ಪಾವ್ ವಡಪ್ಪಾವ್ ವಡಪ್ಪಾವ್. ವಡನ ಅದು ಪವಾಡ ಪುರುಷ. ಹಾ. ಅದೇ ಪವಾಡ ಪುರುಷ ಕೃಷ್ಣಯ್ಯ, ಪವಾಡ ಪುರುಷ ಕೃಷ್ಣಯ್ಯ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹಾ. ಎಲ್ಲಿನಂತೆ ಬೆಳಿಗ್ಗೆ ಬೇಗ ಎದ್ದು ಗೋಗಳನ್ನೆಲ್ಲ ಕಾಯುವುದು ನಮ್ಮ ದಿನನಿತ್ಯದ ಕೆಲಸ. ಕೃಷ್ಣಯ್ಯ ಹೇಳಿದ್ದಾನೆ ನಿನ್ನೆ, ಹಾ. ಇವತ್ತು ಅರಳಿಕಟ್ಟೆಗೆ ಬೆಳಿಗ್ಗೆ ಬೇಗ ಎದ್ದುಕೊಂಡು ಬರಬೇಕು, ನಾವು ಒಟ್ಟಾಗಿ ದನಗಳನ್ನು ತಗೊಂಡು ಹೋಗಿ ಕಾಯುವ ಅಂತ ಹೇಳಿದ್ದಾನೆ. ಹಾ. ನಾನು ಬಂದು ಎಷ್ಟು ಹೊತ್ತಾಯ್ತು ಭಾಗವತ್ರೆ? ಹೌದು. ಇವತ್ತಾದ್ರೂ ನಮ್ಮ ಕೃಷ್ಣಯ್ಯನ ಸುಳಿ ಉಂಟಾ? ಇಲ್ಲಪ್ಪ, ಈಗ ಎಂತ ಮಾಡುವ? ಒಂದು ಕರಿ ನೋಡು. ಅವ ಎಲ್ಲೋ ಮರದ ಮೇಲೆ ಕೂತ್ಕೊಂಡು ಹಾ. ಬೀಳಂಗೋ ಹಿಡ್ಕೊಂಡು ನುಡಿಸ್ತಾ ಇರ್ಬೇಕು. ಹೌದು. ಒಂದ್ ಕೆಲಸ ಮಾಡುವ, ಹಾ. ನಾನು 3 ಬಾರಿ ಕೃಷ್ಣಯ್ಯನನ್ನ ಕರೀತೇನೆ. ಹಾ. ಅಷ್ಟೊಳಗೆ ಅವ ಬಂದ್ರಾಯ್ತು, ಇದ್ರೆ ನಾವು ಒಬ್ಬನೇ ಎತ್ಕೊಂಡು ಹೋಗ್ತೇನೆ. ಹಾಗಾದ್ರೆ ಕರೆಯುವುದಾ? ಕರಿ ಕರಿ. ಕೃಷ್ಣಯ್ಯ! ನಂಗೆ ಕೇಳಲಿಲ್ಲ, ಅವನಿಗೆ ಕೇಳಿದ್ವಿ. ಸ್ವಲ್ಪ ಜೋರಾಗಿ ಕರೆಯುವ. ಹೌದು. ಅರೇ ಕೃಷ್ಣಯ್ಯ! ಆ ಜಾತಿಯವ್ರು ಇಲ್ಲಿಲ್ಲ ಈಗ, ಆ? ಆ ಜಾತಿಯವ್ರು ಇಲ್ಲಿಲ್ಲ ಈಗ. ಇಲ್ವಾ? ಇಲ್ಲ ಬೆಳಿಗ್ಗೆ 4 ಗಂಟೆ. ಹಾ, ಇದು ಕೊನೆಯ ಬಾರಿ ಕರೆಯುವುದು. ಹಾ. ಓ ಕೃಷ್ಣಯ್ಯ! ಅದು ನಿನ್ನ ಕೈಯ ವಾಸನೆ, ವಾಸನೆ ಬರ್ತಾ ಅದು ಇತ್ತು. ವಾಸನೆ ಅಲ್ಲ, ಮತ್ತೆ ಅದು ಬೆಣ್ಣೆಯ ಪರಿಮಳ. ವಾಸನೆ ಪರಿಮಳ ಎರಡು ಒಂದೇ. ಅದು ನಿಂಗೆ ಒಂದೇ ಆಗಿರ್ಬೋದು. ನಿನ್ನ ಹತ್ರ ಮಾತಿಲ್ಲ ಇವತ್ತು. ಯಾಕೆ? ನಿನ್ನ ಹತ್ರ ನಂದು ಮಾತೇ ಇಲ್ಲ. ಏನಾಯ್ತು ವಿಜಯ? ನಂಗೆ ಮೋಸ ಮಾಡಿದ್ದು. ನಾನು ಮೋಸ ಮಾಡಿದ್ದೆ? ಹೌದು. ನಾನೇನು ಮೋಸ ಮಾಡಿದ್ದೆ? ನಿನ್ನ ದಿವಸ ನೀನು ಹೇಳಿದ್ದಲ್ವಾ, ಹಾ. ಬೆಳಿಗ್ಗೆ ಬೇಗ ಅರಳಿಕಟ್ಟೆಗೆ ಬರಬೇಕು, ನಾ ಬೇಗ ಬರ್ತೇನೆ, ಹಾ. ನಾವು ಇಬ್ಬರೊಟ್ಟು ಸೇರ್ಕೊಂಡು ದನ ಕಾಯ್ಲಿಕ್ಕೆ ಹೋಗುವಂತ. ಹಾ. ನಾ ಬಂದು ಎಷ್ಟು ಹೊತ್ತಾಯ್ತು, ನೀನು ಈಗ ಬರುದಾ? ನಾನು ಹೇಳಿದಾಗೆ ನೀನು ಮಾಡಿದ್ಯಾ? ಹೌದು. ನಾನು ಎಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು? ನೀನು ನನಗೆ ಅರಳಿಕಟ್ಟೆಗೆ ಬರ್ಲಿಕ್ಕೆ ಹೇಳಿದ್ದು. ನೀನು ಅರಳಿಕಟ್ಟೆಗೆ ಬಂದಿದ್ಯಾ? ಹೌದು, ನೋಡು. ನಿನ್ನಕ್ಕಿಂತ ಮೊದಲು ಬಂದು ನಾನು ಅರಳಿಕಟ್ಟೆಯಲ್ಲಿ ಕಾಯ್ತಾ ನೀವು ಕೂತಿದ್ದೆ. ಸುಳ್ಳು ಹೇಳುವುದಾರಿಗೆ ಮೊದಲು ಬಂದವ ನಾನು, ಅದು ಗೊತ್ತುಂಟಾ? ನೀನು ಬಂದಿದ್ದ ಹೌದು, ಅರಳಿಕಟ್ಟೆ. ಅರಳಿಕಟ್ಟೆಗೆ. ಸರಿ ನೋಡಿದ್ಯಾ? ಹೌದು. ಒಮ್ಮೆ ಮೇಲೆ ನೋಡು. ಓ, ಆ! ಏನಾಯ್ತು? ಅಯ್ಯ ಕೃಷ್ಣ, ಇದು ವಿಚಿತ್ರ. ಏನು ಇದು ವಿಚಿತ್ರ? ಅರಳಿ ಮರದಲ್ಲಿ ಮಾವಿನಕಾಯಿ. ಅರಳಿ ಮರದಲ್ಲಿ ಮಾವಿನಕಾಯಿ ಆದದಲ್ಲ, ಹೀಗೂ ಉಂಟೆ ಅದ್ಭುತ, ತರ್ಕಕ್ಕೆ ನಿಲುಕದ್ದು. ತರ್ಕಕ್ಕೆ ನಿಲುಕದ್ದೆ. ಆ. ಯಾಕೆ? ಯಾಕೆ? ಅರಳಿ ಕಟ್ಟೆಯಲ್ಲಿ ಮಾವಿನ ಮೀಡಿ ಆದದ್ದಲ್ಲ. ಅಲ್ಲ ಕೃಷ್ಣಯ್ಯ, ಹಾ. ಅದ್ರಲ್ಲೂ ಈ ವಿಚಾರ ಎಲ್ಲಾದ್ರೂ ನಾಳೆ ನಮ್ಮ ಗೋಪಾಲಕರಿಗೆಲ್ಲ ದನ ಕಾಯುವ ಹುಡುಗರಿಗೆ ಗೊತ್ತಾದ್ರೆ ಹಾ. ಅರಳಿಯ ಮರದಲ್ಲಿ ಮಾವಿನಕಾಯಿ ಆದದ್ರ ಬಗ್ಗೆ ಹೇಗೆ ಪ್ರಚಾರ ಮಾಡ್ತಾರೆ? ಇದೇನು ಆಶ್ಚರ್ಯ ಇದ್ದಿರಬಹುದು. ಒಮ್ಮಿಂದೊಮ್ಮೆಲೆ ಚಿತ್ರ ವಿಚಿತ್ರವಾದಂತ ವಿಚಿತ್ರ ಸಂಗತಿಗಳು ಈ ಊರಿನಲ್ಲಿ ನಡೆದು ಬಿಟ್ಟಿದ್ದು. ಹಾಗಾದ್ರೆ ಅರಳಿ ಮರದಲ್ಲಿ ಮಾವಿನಕಾಯಿ ಆದ ಬಿಟ್ಟಿದಾದರೂ ಹೇಗೆ? ವೀಕ್ಷಿಸಿ, ಹೀಗೂ ಉಂಟೆ. ವಿಜಯ, ಏ. ನೀನೊಂದು ಕೆಲಸ ಮಾಡ್ತೀಯಾ? ಯಾವ್ದು? ಈ ವರ್ಷ ನೀ ಯಾವುದೇ ಕೆಲಸ ಇಲ್ಲದಿದ್ರೆ ಆ. ಆ ಕೆಲಸಕ್ಕೆ ನೀನು ಸಿದ್ಧ ಇದ್ದೀಯಲ್ವಾ? ಆಗಲ್ಲ, ಅದು ಹೀಗೂ ಉಂಟಂತ ಆಶ್ಚರ್ಯದಿಂದ ಇರಲಿ. ಹೇಳ್ತಾರೆ ಅಂತ ಹೇಳಿದ್ದು. ಅದು ಅರಳಿ ಮರದಲ್ಲಿ ಮಾವಿನಕಾಯಿ ಆದದ್ದಲ್ಲ. ಮತ್ತೆ ಅದು ಮರ ಯಾವುದು? ಸರಿ ನೋಡು. ಓ, ಅದು ಅರಳಿ ಮರವೇ. ಹಾ? ಅರಳಿ ಮರವೇ. ಸರಿ ನೋಡು. ಹೌದು, ನಾನು ಕಟ್ಟೆ ಮಾತ್ರ ನೋಡಿದ್ದು, ಮರ ನೋಡ್ಲಿಲ್ಲ. ಹಾ. ನಾನು ತಪ್ಪಾದದ್ದು ಯಾರದ್ದೀಗ? ತಪ್ಪು ನಂದೆ. ನಿನ್ನದೇ ಅಲ್ವಾ? ಹೌದು. ಸರಿ ಬಿಡು.